ಇಲ್ಲ ಹೋಗ್ಲಿಕ್ಕೆ ಒಂದು ಅಲ್ಲಿ ಚರಂಡಿ ವ್ಯವಸ್ಥೆ ಎಲ್ಲ ನೋಡ್ಲಿಕ್ಕೆ ಅದ್ಯಾರು ಅದ್ಯಾರು ಮಾತಾಡೋದು ಮತ್ತೆ ಅವಳಿ ಅಂತ ಹೇಳಿಕೊಟ್ಲಲ್ಲ ಬಗ್ಗೆ ಕಮ್ಮಿ ಉಂಟು ಮತ್ತೆ ಪಪ್ಪ ನಂಜಿ ಸಟ್ಟಿ ಇತ್ತನದು ಉಂಡು ಹಾಯ್ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್. ಗಂಗಮ್ಮ ಸುಮಾರು ದಿನಗಳ ನಂತರ ನಮ್ಮದು ಯೂಟ್ಯೂಬ್ ಚಾನಲ್ ಬರ್ತಾ ಇದ್ದಾರೆ. ಹೇಗೆ ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆ ಅನಿಸಿದೆ. ಚೆನ್ನಾಗಿದೆ ಅನಿಸಿದೆ. ಎಂತ ಅನಿಸಿದೆ? ಯೂಟ್ಯೂಬ್ ನೋಡಿ ಎಂತ ಎಲ್ಲ ಹೇಳ್ತಿದ್ದಾರೆ ಹೊರಗಡೆ ನಿಮಗೆ ಇವತ್ತು ನಾವು ನಿಮ್ಮ ಇಂಟರ್ವ್ಯೂಗೆ ಅಂತ ಬಂದಿದ್ದೀವಿ TV9 ಚಾನಲಿಂದ. ಹೊರಗಡೆ ನಿಮ್ಮ ಒಂದು ಬೀಡಿ ಎಲ್ಲ ಬ್ರಾಂಚ್ಗೆಲ್ಲ ಹೋಗ್ತೀರಲ್ವ, ಅಲ್ಲಿ ಎಂತೆಲ್ಲ ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ? ಏನು ಹೇಳಿಲ್ಲ, ಅದೆಲ್ಲ ಬರ್ತದೆ ಅಲ್ಲಿ ಹೇಳಿ. ನಾವು ಅದೇ ನಮಗೆ ಬೇರೆ ಅಲ್ಲಿ ಒಂದು ಇವತ್ತು ಪಂಚಾಯತಿಗೆಲ್ಲ ಹೋಗ್ಲಿಕ್ಕೆ ಒಂದು ಅಲ್ಲಿ ಚರಂಡಿ ವ್ಯವಸ್ಥೆ ಎಲ್ಲ ನೋಡ್ಲಿಕ್ಕೆ ನೋಡುವ ತೋಡುಗೆಲ್ಲ ಮಣ್ಣು ಹಾಕಲಿ ಬೀಳದ ನಾವು ನೇಳುದಿಲ್ಲ, ಅದೆಲ್ಲ ಬೀಳದ ಅಂಗಡಿ ಮಾತನಾಡ್ತಾರೆ. ಅಲ್ಲ, ಬೀಳದ ಅಂಗಡಿ ಎಂತ ಎಲ್ಲ ಹೇಳ್ತಾರೆ? ನಿಮ್ಮ ದನಿಗಳಾಗಿರ್ಬೋದು, ಬೇರೆ ಯಾರಾದರೂ ನಿಮ್ಮ ಬಗ್ಗೆ ಏನೆಲ್ಲ ಹೇಳ್ತಿದ್ದಾರೆ? ದನಿಲ ಬಾತಿರುಚಿ ಏರ್ಲ ಬಾತಿರುಚಿ. ಅದ್ಯಾರು ಅದ್ಯಾರು ಮಾತಾಡೋದು? ಅದ್ಯಾರು ಮಾತಾಡೋದು ಹಿಂದ್ಗಡೆ? ಅದೆಲ್ಲ ಮಗಳು. ಅಲ್ಲ, ನೀವು ಹೇಳಿ. ನಾವು ಈ ಥರ ಎಲ್ಲ ಒತ್ತಾಯ ಎಲ್ಲ ಮಾಡ್ತಿರಬೇಕಾದ್ರೆ ಏನಿಲ್ಲ ಹೇಳಬೇಕು. ಅದೆಂತ ಏನು? ಇವತ್ತು ನಮ್ಮ ಜೊತೆ ಗಂಗಮ್ಮ ಇದ್ದಾರೆ. ಅವರಿಗೆ ಚೂರು ಬ್ಯುಸಿ ಇಲ್ಲೇರಾರು. ಇವತ್ತು ಸ್ವಲ್ಪ ಕನ್ನಡದಲ್ಲಿ ಮಾತಾಡುವಂಥವ್ರ ಹತ್ರ ಅವರದಂದರೆ ಬೀಡಿದ ಅಂಗಡಿಯಲ್ಲೆಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾರಂತೆ. ಎಲ್ಲ ಆ ಥರ ಅಲ್ಲ, ಒಂದು ಯೂಟ್ಯೂಬಲ್ಲಿ ಎಲ್ಲ ಬರ್ತೀರಾ ಅದೆಲ್ಲ ಮಾತಾಡ್ತಿದ್ರು. ಸುಮಾರು ದಿನಗಳ ನಂತರ ಇವರು ಬಂದದ್ದು ಈಗ ಯೂಟ್ಯೂಬಲ್ಲಿ. ಮಾತಾಡ್ಸೋಣ ಅವರನ್ನು. ಬನ್ನಿ. ಹಲೋ ಮ್ಯಾಮ್, ಬನ್ನಿ ಇಲ್ಲಿಗೆ. ಹೇಗಾಗ್ತಿದೆ? ಚೆನ್ನಾಗಾಗ್ತಿದೆ. ಅಲ್ಲ ಮಾರೆ, ಅಲ್ಲ ಬೀಡಿದೆಯಲ್ಲಿ ಏನಂದ್ರೆ ಹೇಳ್ತಿದ್ದಾರಾ? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ಮತ್ತೆ ಅವಳಿ ಅಂತ ಹೇಳಿಕೊಟ್ಲಲ್ಲ, ಇದೇ ಬಗ್ಗೆ ಕಮ್ಮಿ ಉಂಟು. ಮತ್ತೆ ಹೇಳಿ ಅದನ್ನ. ಇರಬಗೆರೆ ಕಮ್ಮಿ ಆದ ವಾರಡು ರಡೆ ಅಂತ ಬೀದ ಇರಬಗೆರೆ ಅಂದೆ. ಅದೇ ಇರಪುಗೆರೆ ಎಲ್ಲ ಅಡಿಕೆ ಸೊಪ್ಪು ಸೊಪ್ಪಟ ತಂಬಾಕು ತಂಬಾಕು ಮತ್ತೆ ಎಲೆ. ತಂಬಾಕು ಮತ್ತೆ ಎಲೆ. ಇವರು ಸ್ವಲ್ಪ ಬಚ್ಚಿರೆಲ್ಲ ತಿಂತಾರೆ, ಅದಕ್ಕೆ ಸ್ವಲ್ಪ ತಂಬಾಕು ಹಾಕ್ತಾರೆ. ಕೂಲಿ ಸ್ವಲ್ಪ. ಅದನ್ನು ತೆಗಿಬೇಕು. ತೆಗಿಬೇಕಾ? ತಿಂದಿದ್ದೀರಲ್ಲ ಇಷ್ಟು ಸಮಯ. ತೆಗೆದರೆ ನಾನು ತಿನ್ನೋದಿಲ್ಲ. ಎಲ್ಲ ಹಲ್ಲುಗಳನ್ನು ತೆಗಿಬೇಕು. ಮತ್ತೆ ನೀವು ಹೇಗೆ ಮಾತಾಡ್ತೀರಾ? ಸಟ್ಟು ಇರಬೇಕು. ಪಪ್ಪ ನಂಜಿ ಸಟ್ಟಿ ಇತ್ತನದು ಉಂಡು. ಅದು ಹೆಂಗೆ ಅವೆಲ್ಲ ಆಸಕ್ತಿ ಒಂದು ಕೂಲಿ ಎಲ್ಲ ಕೊಡ್ತಿದ್ದಾರೆ ತಾಪಾಗ. ಕೂಲಿ ಕೊಡ್ತಿದ್ದ ನಿಮಗೆ ಪುದಾರ ಕೂಲಿ ಕೊಡ್ತಿದ್ದಾರೆ. ರೇಪ ನಮ್ಮ ಒಂಜಿ ಖುಷಿ ಟುಪ್ಪೋಡೆಪಲ್ಲ ಅದೇ ಅದು ಹಾಗೆ ಅಂದರೆ ನಾವು ಬಿಗ್ ಬಾಸ್ ನೋಡ್ತಿದ್ದೀರಿ ನೀವು. ಓಕೆ, ಹೌದಲ್ಲ? ಬಿಗ್ ಬಾಸಲ್ಲಿ ಎಂತೆಲ್ಲ ಆಗ್ತಿದೆ ಅಂತ ಹೇಳಿ ಅಂತೆ. ಲಡಾಯಿ ಬಿಟ್ಟು ಬೇರೆ ಗೊಬ್ಬುನೆ. ಅಲ್ಲ, ಗೊಬ್ಬು ಯಾರೆಲ್ಲ ಆಡ್ತಿದ್ದಾರೆ ಚೆನ್ನಾಗಿ? ಭವ್ಯ, ಕಾವ್ಯ. ಕಾವ್ಯ ಇರ ಮರ್ಮಲ್. ಪುತ್ತೂರಲ್ಲಿ ಆಗ್ತದೆ. ಚೈತ್ರ, ಪುತ್ತೂರ ಚೈತ್ರ ಹತ್ತು. ಕುಂದಾಪುರದಲ್ಲಿ ಬೊಕ್ಕ ಬೇತೆ ಬೇತೆ ಧನ್ರಾಜ್. ಧನ್ರಾಜ್ ಹೌದಾ? ಧನ್ರಾಜ್ 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 ಸ್ವಲ್ಪದಾರ ಅವು ಪುತ್ತೂರ ಬೊಕ್ಕ ಹನುಮಂತೆ. ಹನುಮಂತೆ ಸ್ವಾಮಿ ಹನುಮಂತ. ಏನು ಹನುಮಂತ? ಹನುಮಾನ್ ಹತ್ತು ಹನುಮಂತೆ. ಬೊಕ್ಕ ಮಂಜು. ಮಂಜು ಮಂಜನ್ನೆ. ಮಂಜನ್ನೆ ಏನು ಮಂಜನ್ನೆ ಹೇಳ್ತಾನೆ. ಬೊಕ್ಕ ಏಕ್ರಮ್. ವೆಲ್ಕಮ್ ಆತು ಏರ್ಮಾ ತ್ರಿಕಮ್. ವಿಕ್ರಮ್ 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 ಮುಲ್ತಾ ನಮ್ಮ ಎಂಗ್ಲ ಸಿದ್ದಾಟೆ ಪಿಟ್ಟರಲ್ಲಿ ಬಿಗ್ ಬಾಸ್ ವಿಕ್ರಮ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಈಗ
ರಜತ್ ರಜೆಟ್ ಆತು ಬಜೆಟ್ ಹಾಂ ಪಾರು ಪಾರದರಿ ಮೋಷಿತ ಹಾಂ ಮೋಕ್ಷ ಮೋಕ್ಷಕ ಮೋಷಿತ ಮೋಕ್ಷಕ್ಕೆ ಮೋಷಿತ ಮೋಷಿತ ಎಲ್ಲರೂ ಚೆನ್ನಾಗಿದ್ದಾರೆ ಪಾಪ ಜೋಕುಡು ಸುದೀಪ್ ಸುದೀಪನ್ನೇ ಬೈಯಡ್ಬೇಕು ಹೋಲ್ತಾ ಸುದೀಪ್ ಅನ್ನ ಇವರು ಬಿಗ್ ಬಾಸ್ ನೋಡ್ತಿದ್ದಾರೆ ಈಗ ಸೀರಿಯಲ್ ಎಲ್ಲ ಸ್ವಲ್ಪ ಆಫ್ ಆಗಿದೆ ಇತ್ತೆ ಬಿಗ್ ಬಾಸ್ ತೂ ಓದುಲ್ಲೇರಿ ಬೊಕ್ಕ ವಿಶೇಷದಾದ ಪನ್ನಾಗ 100 ದಿನ ಕಂಪ್ಲೀಟ್ ಆಯ್ತು 100 ದಿನ ಅಲ್ಲ ಯಾಕಂದ್ರೆ ಇರ್ದಾದ ಬನ್ನಿ ಬೊಕ್ಕ ದಿನ ಅಲ್ಲ ಏರ್ನ ಅಕಲ್ಲ ನಮ್ಮ ಧನರಾಜಾಚಾರ್ಯ ಇಟ್ಟು ಉಳ್ಳೇರು ಬಿಗ್ ಬಾಸ್ ರೇಕಡ್ ಪಂಡಾರತ ಆರು ನನ್ನ 100 ದಿನ ಕಂಪ್ಲೀಟ್ ಆತನು ಬೊಕ್ಕ ಅವತ್ತಂದೆ ಆರು ಈ ವಾರದ ಒಂಜಿ ನಾಮಿನೇಷನ್ ಲಿಸ್ಟೆಡ್ ಉಳ್ಳೇರು ನಮ್ಮ ಒಂಜಿ ಬಿಗ್ ಬಾಸ್ ತೂಪಿನಕ್ಲು ಅರೇನು ಇತ್ತೆ ನಮ್ಮ ಒಂಜಿ ಊರ್ದ ಪ್ರತಿಭೆ ಪೋತೇರು ಎಂಟು ಗೊಬ್ಬೊಂದುಲು ಉಳ್ಳೇರು ಅಂಚಾರು ಈ ವಾರದ ನಾಮಿನೇಷನ್ ಲಿಸ್ಟೆಡ್ ಉಳ್ಳೇರು ಅರೇನು ವೋಟ್ ಮಲ್ತದ್ದು ಸೇವ್ ಮಲ್ಪುಗ ನಾನು ನೆಕ್ಸ್ಟ್ ಕೆಲವು ದಿನಗಳು ಅರೆಗೆ ಒಂಜಿ ವಿನ್ನರೆ ಒಂಜಿ ಎಡ್ಡೆ ಸಾದಿ ಮಾತೆಲ್ಲ ನೀನು ವಿನ್ ಮಲ್ಪುಗ ಅಂತ ಕೇನೊಂದು ದಾದಿ ಇನ್ನು ಅಲ್ಲಿ ಬಂತು ಏನೊಂದು ಈ ರೋಲ್ ಕೇನು ಹೋಗ ಇನ್ನೊಂದು ಕೇಂದ್ರ ಬಕ್ಕ ಬೀಡದಲ್ಲಿ ಹೋಗ್ರೆ ಪನ್ಲೆ ಸುಮಿತ್ರಾ ಕಡ ಮಾತ ವಿನ್ ಮಲ್ಪಾರೆ ಹಾಂ ಸುಮಿತ್ರಾಕ್ಕ ಒಂದು ಪೇರೆ ಬಿಗ್ ಬಾಸ್ ಉಪಜಿರುಡು ದೇ ಅನ್ನೆಗೆ ಉಪುನಾರ್ನ ಅನ್ನೆ ಆರ್ನ ಅನ್ನೆ ಬೈದೇರಿಗೆ ಸುಮಿತ್ರಕ್ಕ ಆರ್ನ ಫ್ರೆಂಡ್ನ ಆರು ತೂಪೇರಿಗೆ ಬಿಗ್ ಬಾಸ್ ಎಸ್ ನಮ್ಮ ಪಿದಾಡ್ಗನಮ್ಮ ಇಂಗ್ಲಣ್ಣ ಪಿದಾಡ್ನಿ ಬರ್ಪಾ ಆಲ್ ದ ಬೆಸ್ಟ್ ಏರಿ ಆಗಲಿ ಬಿಬ್ಬಸ್ ಎಸ್ ಆಲ್ ದ ಬೆಸ್ಟ್ ಎಸ್ ಈತ ಇಲ್ಲಡ್ದು ಭತ್ತ ಮಾಡುವ ಪಾತಿರ್ದು ತ್ಯಾನು ಪಿದಾಡ್ನಿ ದೂರ ಬಂದಾಗ ನಮ್ಮ ಪಕ್ಷಿಕೆರೆಗೆ ಪಿದಾಡ್ನಿ ನೆಕ್ಸ್ಟ್ ವಿಡಿಯೋ ತಿಕ್ಕುವ ಬಿಗ್ ಬಾಸ್ ಮಾತ್ರ ತೊಂದುಲ್ಲಾರು ನೆನ್ನುವ ಅಂಚನೆ ನಮ್ಮ ಧನರಾಜಾಚಾರ್ಯ ಉಳ್ಳೇ ರೈಟ್ ಯಾರಿಗೆ ಕೊಂಚ ಸಪೋರ್ಟ್ ಮಲ್ಪುಗ ಏನು ಮಲ್ಪುಗ ಅದಕ್ಕೇನು ನಮ್ಮ ಊರ್ದನೇ ಜವನಿ ಅಂಚೆ ಐಕೋಸ್ಕರ ಬುಕ್ಕ ಅವತ್ತಂದೆ ನೆಕ್ಸ್ಟ್ ಲಾಗ್ ತಿಕ್ಕ ಮಾತಾಡಿಗ್ಲ ಬಾಯ್.